ಸಮಿತಿಯ ತಾಲೂಕು ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಜಯರಾಮ್ ಶೆಟ್ಟಿ ಅವರಿದ್ದಾರೆ. ಅವರ ನಿಮ್ಮನ್ನೆಲ್ಲ ಪರವಾಗಿ ಹಾರ್ದಿಕವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ನಮ್ಮ ದಕ್ಷಿಣ ಜಿಲ್ಲಾ ಪುರಸ್ಕೃತ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಪಡೆದುಕೊಂಡಂಥ ದಕ್ಷಿಣ ಕನ್ನಡ ಜಿಲ್ಲಾ ಮತ್ತು ಉಡುಪಿಯ ಫೋಟೋಗ್ರಾಫಿ ಅಸೋಸಿಯೇಷನ್ನ ಉಳ್ಳಾಲ ವಲಯದ ಅಧ್ಯಕ್ಷರಾದ ಧನಂಜಯ ರಾವ್ ಅವರು ಒಟ್ಟಿಗಿದ್ದಾರೆ. ಅವರನ್ನು ಕೂಡ ನಾನು ಹಾರ್ದಿಕವಾಗಿ ಸ್ವಾಗತವನ್ನು ಕೊಡ್ತಿದ್ದೇನೆ. ಒಳ್ಳೆಯ ಕೌನ್ಸಿಲರ್ ನಮ್ಮ ಜಬ್ಬಾರ್ ಇದ್ದಾರೆ. ಅದೇ ರೀತಿ ಗೌರವಾಧ್ಯಕ್ಷರಾದ ನಮ್ಮ ಫೋಟೋಗ್ರಾಫಿ ಅಸೋಸಿಯೇಷನ್ನ ಇದ್ದಾರೆ. ನಮ್ಮ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರಾದ ಕಲಾಶ್ ಗಟ್ಟಿಯಲ್ಲಿದ್ದಾರೆ. ಎಲ್ಲ ವಿಶೇಷವಾಗಿ ಹಬ್ಬಕ್ಕೂ ಸಮಿತಿಯವರು ಪ್ರತಿ ವರ್ಷ ಇಲ್ಲಿ ಮಾಡ್ತಾ ಇದ್ದೇವೆ. ಈ ಹಬ್ಬಕ್ಕೂ ನೆನಪಿಗೋಸ್ಕರ ನಾವು 97ರಿಂದ ಇವತ್ತು ಈ 27 ವರ್ಷದಿಂದ ಈ ಕಾರ್ಯಕ್ರಮ ಹಮ್ಮಿಕೊಂಡು ಬರ್ತಾ ಇದ್ದೇವೆ. ಇವತ್ತು ಸ್ವಾತಂತ್ರ್ಯ ಸಂದರ್ಭವಾಗಿ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ನಾವೆಲ್ಲರೂ ಬಂದು ಈ ಕಾರ್ಯಕ್ರಮ ಬಂದಕ್ಕೆ ನಿಮಗೆ ಎಲ್ಲರಿಗೂ ನಾನು ಸ್ವಾಗತ ಅನ್ಕೊಂಡ ಅದೇ ವಿಶೇಷವಾಗಿ ಫೋಟೋಗ್ರಾಫಿ ಅಸೋಸಿಯೇಷನ್ ಸದಸ್ಯರು ಬಂದಿದ್ದೀರಿ. ಉಳ್ಳಾಲ ವೀರರಾಣಿ ಹಬ್ಬಕ ಉತ್ಸವ ಸಮಿತಿ ಬೊಕ್ಕ ಸೌತ್ ಕೆನರಾ ಫೋಟೋಗ್ರಾಫರ್ಸ್ ಅಸೋಸಿಯೇಷನ್ ನಿರೆಲ್ಟ್ ಹಬ್ಬಕ ಸರ್ಕಲ್ಡ್ ಹಬ್ಬಕನ ಪ್ರತಿಮೆಗೂ ಮಾಲಾರ್ಪಣೆ ಬೊಕ್ಕ ಧ್ವಜಾರೋಹಣ ನಡೆದಲು. ಮಾಜಿ ಶಾಸಕರು ಜಯರಾಮ್ ಶೆಟ್ರು ಧ್ವಜಾರೋಹಣ ನಡಪಾದ ಸ್ವಾತಂತ್ರ್ಯೋತ್ಸವದ ಸಂದೇಶ ಕುರಿಯರು. ಮಕ್ಕಳ ಪ್ರತಿಮೆಯ ಮುಂದೆ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೀವಿ. ಇವತ್ತು ಬೆಳಗ್ಗೆ ಕೆಂಪುಕೋಟೆಯಲ್ಲಿ ಈ ದೇಶದ ಪ್ರಧಾನಮಂತ್ರಿಗಳು 7:20ಕ್ಕೆ ಧ್ವಜಾರೋಹಣವನ್ನು ಮಾಡಿದ ನಂತರ ದೇಶಾದ್ಯಂತ ಹಬ್ಬದ ವಾತಾವರಣ. ನಾವು 77ನೇ ವರ್ಷದ ಸ್ವಾತಂತ್ರ್ಯೋತ್ಸವವನ್ನು ಆಚರಿಸ್ತಾ ಇದ್ದೇವೆ. ನಮಗೆ ಹೆಮ್ಮೆ. ಈ ನಾಡಿನಲ್ಲಿ ಇವತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಹಬ್ಬಗಳನ್ನು ನಿರ್ಮಿಸ್ತಾ ಇದ್ದಾರೆ. ಇಡೀ ದೇಶಕ್ಕೆ ಪರಕೀಯರ ಆಳ್ವಿಕೆಯ ವಿರುದ್ಧ ಪ್ರಪ್ರಥಮ ಬಾರಿಗೆ ಸ್ವಾತಂತ್ರ್ಯ ಹೋರಾಟಗಾರ್ತಿ ಎಂಬ ಹೆಗ್ಗಳಿಕೆಯನ್ನು ಪಡೆದುಕೊಂಡಂಥ ವೀರರಾಣಿ ಹಬ್ಬಕ್ಕಳ ಹೆಸರಿನಲ್ಲಿ ಸ್ವಾತಂತ್ರ್ಯ ದಿನಾಚರಣೆಯನ್ನು ನಾವು ಆಚರಿಸ್ತಾ ಇದ್ದೇವೆ. ಎಲ್ಲದಕ್ಕೂ ಈ ದೇಶಕ್ಕೆ ಮೂಲ ವೀರರಾಣಿ ಹಬ್ಬಕ್ಕ. ಯಾರು ನಮ್ಮ ಸರ್ದಾರ್ ಪಟೇಲ್ ಇರ್ಬೋದು, ಮಹಾತ್ಮ ಗಾಂಧಿ ಇರ್ಬೋದು, ದೇಶದ ನಾಯಕರು ಇರ್ಬೋದು, ಇವರೆಲ್ಲ ಸ್ವಾತಂತ್ರ್ಯದ ಕಹಳೆಯನ್ನು ಊದುವುದಕ್ಕಿಂತ ಮುಂಚೆ ಸುಮಾರು 500 ವರ್ಷಗಳಿಂದ ಮುಂಚೆ ರಾಣಿ ಹಬ್ಬಕ್ಕ ಪೋರ್ಚುಗೀಸರ ವಿರುದ್ಧ ಹೋರಾಡಿ ಇಲ್ಲಿ ಪರದೇಶಿಯರ ಆಳ್ವಿಕೆ ನಮಗೆ ಬೇಡ, ನಮ್ಮದೇ ಆಳ್ವಿಕೆಯಲ್ಲಿ ನಾವು ಬದುಕ್ತೇವೆ ಎಂಬ ಒಂದು ಸಂದೇಶವನ್ನು ಈ ದೇಶಕ್ಕೆ ಕೊಟ್ಟವಳನ್ನು ನಾವು ಇವತ್ತು ನೆನಪು ಮಾಡ್ತಾ ಇದ್ದೇವೆ. ನಾವು ಇವತ್ತು ಜಾತಿ, ಧರ್ಮ, ಮತ, ಭೇದ ಎಲ್ಲವನ್ನ ಮರೆತು ಈ ದೇಶದಲ್ಲಿ ನಾವು ಒಂದು ಎಂಬ ಭಾವನೆಯಿಂದ ಇದ್ದೇವೆ. ಈ ದೇಶ ಸುದೃಢವಾದಂಥ ದೇಶ ಆಗಬೇಕು. ಬಹುಶಃ ಈ 27 ವರ್ಷಗಳಲ್ಲಿ ನಾವು ಬಹಳಷ್ಟು ಪ್ರಗತಿಯನ್ನು ಸಾಧಿಸ್ತೇವೆ. ಇವತ್ತು ನಾವು ಜಗತ್ತಿನಲ್ಲಿ ಎಲ್ಲ ವಿಧದಲ್ಲಿ ನಾವು ಮುಂಚೂಣಿಯಲ್ಲಿದ್ದೀವಿ. ಅದು ಬೇರೆ ಬೇರೆ ವಿಚಾರವಾದ ಆಧುನಿಕ ಅಥವಾ ಅಭಿವೃದ್ಧಿಯ ದೃಷ್ಟಿಯಿಂದ ಆಗಿರ್ಬೋದು, ವೈಜ್ಞಾನಿಕ ದೃಷ್ಟಿಯಿಂದ ಆಗಿರ್ಬೋದು, ಖಗೋಳ ವಿಜ್ಞಾನದ ದೃಷ್ಟಿಯಿಂದಾಗಿ ನಾವು ಬಹಳಷ್ಟು ನಮ್ಮ ದೇಶ ಪ್ರಗತಿಯನ್ನು ಸಾಧಿಸಿದೆ. ನಾವು ಅದನ್ನು ಉಳಿಸಿಕೊಳ್ಳುವ, ನಾವೆಲ್ಲ ಒಂದಾಗಿದ್ದುಕೊಂಡು ಮುಂದಿನ ವರ್ಷಗಳಲ್ಲಿ ನಮ್ಮ ದೇಶವನ್ನು ಒಂದು ಸುಭದ್ರ ದೇಶವನ್ನಾಗಿ ಮಾಡುವ ದೃಷ್ಟಿಯಲ್ಲಿ ನಾವೆಲ್ಲ ಕೈಜೋಡಿಸುವಂತ ಹೇಳಿ ಸೌತ್ ಕೆನರಾ ಫೋಟೋಗ್ರಾಫರ್ಸ್ ಅಸೋಸಿಯೇಷನ್ ಉಳ್ಳಾಲ ವಲಯ ಅಧ್ಯಕ್ಷರು ಧನಂಜಯ ರಾವ್ ಮಾಲಾರ್ಪಣೆ ಮಾಡಿದ ಸ್ವಾತಂತ್ರ್ಯೋತ್ಸವದ ಶುಭಾಶಯ ತಿಳಿಪಾಯರು.
ಒಂದು ದೊಡ್ಡ ಮಟ್ಟದ ಅವಕಾಶವನ್ನು ಕೊಟ್ಟಿರೋದಕ್ಕೆ ನಾವು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಹಾಗೆ ಇನ್ನು ಮುಂದೆ ಕೂಡ ನಾವೆಲ್ಲರೂ ಜೊತೆ ಸೇರಿ ಇಲ್ಲಿರುವ ಎಲ್ಲ ಪರಿಸರದ ವ್ಯಕ್ತಿಗಳೊಂದಿಗೆ ಜೊತೆ ಸೇರಿ ಮಾಡುವಂಥ ಈ ಒಂದು ಕೆಲಸ ಅಲ್ಲ ಕಾರ್ಯ ನಾವೆಲ್ಲರೂ ಇನ್ನು ದೊಡ್ಡ ಮಟ್ಟದಲ್ಲಿ ಮಾಡುವಂತಾಗಲಿ ಅಂತ ದೇವರ ಹತ್ರ ಪ್ರಾರ್ಥಿಸ್ತಾ ವಂದನೆಗಳನ್ನು ಸಲ್ಲಿಸ್ತಾ ವೀರರಾಣಿ ಹಬ್ಬಕ್ಕ ಉತ್ಸವ ಸಮಿತ ದಿನಕರ್ ಉಳ್ಳಾಲ್, ಧನಲಕ್ಷ್ಮಿ ಗಟ್ಟಿ, ಆದಿಹಬ್ಬ, ಸದಾನಂದ ಬಂಗೇರ, ವಾಸುದೇವರಾವ್, ದೇವಕಿ ಆರ್ ಉಳ್ಳಾಲ್, ಸತ್ಯವತಿ, ಮೀರಾ, ಉಳ್ಳಾಲ ಎಎಸ್ಐ ಮನ್ಸೂರ್, ಕೆಎಸ್ಆರ್ಪಿ ಭಾನುಪ್ರಕಾಶ್, ಸೌತ್ ಕೆನರಾ ಫೋಟೋಗ್ರಾಫರ್ಸ್ ಅಸೋಸಿಯೇಷನ್ದ ಪದಾಧಿಕಾರಿಗಳು ಉಮೇಶ್, ಸಂತೋಷ್ ಮಾರ್ಲಾ, ಸಿದ್ದಿಕ್, ಪ್ರವೀಣ್ ಬೀರಿ, ಅರುಣ್ ಉಳ್ಳಾಲ್, ಕಿರಣ್ ಬಾಕಿ ಸದಸ್ಯರು ಪಾಲ್ಪಡೆದಿದ್ದರು. ಸ್ವಾತಂತ್ರ್ಯ ಹೋರಾಟಗಾರ್ತಿ ಪೋರ್ಚುಗೀಸರ ಪಾಲಿಗೆ ಸಿಕ್ಕಿಲಿ ಉಳ್ಳಾಲಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಂತಹ ಸ್ವಾಭಿಮಾನದ ಕೆಚ್ಚೆದೆಯ ವೀರರಾಣಿ ಹಬ್ಬವನ್ನು ಪ್ರತಿಷ್ಠೆಯಲ್ಲಿ ನಾವು ಮಾಡ್ತಾ ಇದ್ದೇವೆ. ಈ ಸಲ ಕೂಡ ಕೆನರಾ ಫೋಟೋಗ್ರಾಫರ್ ಅಸೋಸಿಯೇಷನ್ ಮತ್ತು ವೀರರಾಣಿ ಹಬ್ಬಕ್ಕ ಉತ್ಸವ ಸಮಿತಿಯ ಜಂಟಿ ಆಶ್ರಯದಲ್ಲಿ 76ನೇ ನಾವು ಸ್ವಾತಂತ್ರ್ಯ ಮಹೋತ್ಸವದ ಧ್ವಜಾರೋಹಣ ಕಾರ್ಯಕ್ರಮವನ್ನು ಮತ್ತು ತಾಯಿ ಹಬ್ಬಗಳಿಗೆ ಮಾಲಾರ್ಪಣೆಯನ್ನು ಇವತ್ತು ಫೋಟೋಗ್ರಾಫರ್ ಅಸೋಸಿಯೇಷನ್ನ ಎಲ್ಲ ಸಹೋದರ ಮಿತ್ರರು ಕೂಡ ಈಗಾಗಲೇ ನೆರವೇರಿಸಿದ್ದಾರೆ. ನಡೀತಕ್ಕಂತಹ ಈ ಒಂದು ಫೋಟೋಗ್ರಾಫಿಕ್ ಅಸೋಸಿಯೇಷನ್ ಒಂದು ಸ್ವಾತಂತ್ರ್ಯ ದಿನಾಚರಣೆಯ ಕಾರ್ಯಕ್ರಮದಲ್ಲಿ ಇವತ್ತು 76ನೇ ಸ್ವಾತಂತ್ರ್ಯೋತ್ಸವದ ಆಚರಣೆಯನ್ನು ನಾವು ಮಾಡಿದ್ದೀವಿ. ಈ ಒಂದು ಸಂದರ್ಭದಲ್ಲಿ ಇಲ್ಲಿ ನೆರೆದಂಥ ಎಲ್ಲ ಸರ್ವರಿಗೂ ಕೂಡ ಮತ್ತು ವಿದ್ಯಾರ್ಥಿಗಳಿಗೂ ಕೂಡ ಉಳ್ಳಾಲ ಪೊಲೀಸ್ ಠಾಣೆಯ ವತಿಯಿಂದ ವಂದನೆಗಳನ್ನು ಸಲ್ಲಿಸಿದ್ದಾರೆ. ವೀರರಾಣಿ ಹಬ್ಬಕ್ಕ ಉತ್ಸವ ಸಮಿತಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲಾ ಫೋಟೋಗ್ರಾಫರ್ಸ್ ಅಸೋಸಿಯೇಷನ್ ಉಳ್ಳಾಲ ಶಾಖೆ ಏನಿದೆ ಇದರ ಸಹಯೋಗದಲ್ಲಿ ಭಾಳ ಸಂಭ್ರಮದಿಂದ ಈ ದಿವಸ ಸ್ವಾತಂತ್ರ್ಯೋತ್ಸವವನ್ನು ಆಚರಣೆ ಮಾಡಿದ್ದೇವೆ. ಇಂದಿನ ಈ ಸಂದರ್ಭದಲ್ಲಿ ರಾಷ್ಟ್ರಧ್ವಜವನ್ನು ಅರಳಿಸಿದಂಥ ನಮ್ಮ ಗೌರವ ಸ್ವಾಗತಾಧ್ಯಕ್ಷರಂಥ ಸನ್ಮಾನ್ಯ ಶ್ರೀ ಕೆ ಜಯರಾಮ್ ಶೆಟ್ಟಿ ಅವರಿಗೆ ನಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತೇನೆ.